ಶ್ರೀ ಕಾಶಿ ಮಠದ ಪರಮಗುರುಗಳಾದ ವೃಂದಾವನಸ್ಥ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಪಟ್ಟಶಿಷ್ಯ ಕಾಶಿ ಮಠಾಧಿಪತಿ ಶ್ರೀಮದ್ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಮಂಗಳವಾರ ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನ ಮತ್ತು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಕಾಪು ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ಅಧಿಕೃತ ಭೇಟಿ ನೀಡಿದ ಕಾಶಿ ಮಠಾಧೀಶರು ಹಳೆ ಮಾರಿಯಮ್ಮ ದೇವಿಯ ದರ್ಶನ ಪಡೆದು ಬಳಿಕ ಯಾಗ ಮಂಟಪದಲ್ಲಿ ಜರುಗಿದ ಚಂಡಿಕಾ ಯಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಂಡಿಕಾ ಯಾಗದ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಕೆ ಕಮಲಾಕ್ಷ ಭಟ್, ಶ್ರೀನಿವಾಸ ಭಟ್, ರವೀಂದ್ರ ಭಟ್ ಶಿರ್ವಾ ಮತ್ತು ರತ್ನಾಕರ ಭಟ್ ಶಿರ್ವಾ ಧಾರ್ಮಿಕ ಪೌರೋಹಿತ್ಯ ವಹಿಸಿದ್ದರು. ಈ ಸಂದರ್ಭ ಆಶೀರ್ವಚನ ನೀಡಿದ ಅವರು ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಿಯು ಕಾಪು ಪೇಟೆ ಮಾತ್ರವಲ್ಲದೆ ಅಸಂಖ್ಯಾತ ಭಜಕ ವೃಂದದವರ ಆರಾಧ್ಯ ಶಕ್ತಿಯಾಗಿದ್ದಾಳೆ. ಇಲ್ಲಿಗೆ ಬರುವ ಎಲ್ಲಾ ಕಷ್ಟ ನಷ್ಟಗಳನ್ನ ದೂರೀಕರಿಸುವ ಮಹಾನ್ ಶಕ್ತಿ ದೇವತೆಯಾಗಿರುವ ಮಾರಿಯಮ್ಮ ದೇವಿಯು ಮುಂದೆಯೂ ಪ್ರಸನ್ನತೆಯೊಂದಿಗೆ ಭಕ್ತರ ಅಭೀಷ್ಟಗಳನ್ನ ನೆರವೇರಿಸುವ ಶಕ್ತಿ ದೇವತೆಯಾಗಿ ಅನುಗ್ರಹಿಸಲಿ ಎಂದು ಆಶೀರ್ವದಿಸಿದರು. गुरु महाराज की